ಬೆಂಗಳೂರು ಅಂದಾಕ್ಷಣ ಚಕ್ ಅಂತ ಮೊದಲಿಗೆ ನೆನಪಾಗೋದೇ ಮೆಜೆಸ್ಟಿಕ್. ರಾಜ್ಯದ ಮೂಲೆ ಮೂಲೆಗೂ ಒಂದೆಡೆ ಬಸ್ಗಳು ಪ್ರಯಾಣಿಸಿದರೆ ಮತ್ತೊಂದೆಡೆ ರಾಜಧಾನಿಯ ಸಂಧಿ ಸಂಧಿಗೂ ಇಲ್ಲಿಂದ BMTC ಸಂಚಾರವಿದೆ. ಅತ್ತ ನಮ್ಮ ಮೆಟ್ರೋ ರಾಜಧಾನಿಯ ಜನರನ್ನು ಹೊತ್ತು ಸಾಗಿದ್ರೆ, ಇತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ದೇಶದ ನಾನಾ ಭಾಗದ ಜನರನ್ನು ರಾಜಧಾನಿಗೆ ಕಾಲಿಡುವಂತೆ ಮಾಡುತ್ತೆ. ಹೀಗಿರುವ ವೈಭವದ ಮೆಜೆಸ್ಟಿಕ್ ಹಿಂದೊಮ್ಮೆ ಹೇಗಿತ್ತು ಗೊತ್ತಾ? ಅಸಲಿಗೆ ಈ ಪ್ರದೇಶದ ಹೆಸರು ಮೆಜೆಸ್ಟಿಕ್ಕೇ ಅಲ್ಲ ಅನ್ನೋ ಸತ್ಯ ನಿಮ್ಗೊತ್ತಾ? ಎಸ್, ಈ ದೃಶ್ಯವನ್ನು ಒಮ್ಮೆ ಸರಿಯಾಗಿ ನೋಡಿ. ಇದ್ಯಾವುದೋ ಕೆರೆಯಂತ ಅನ್ಕೋಬೇಡಿ. ನಾಡಪ್ರಭು ಕೆಂಪೇಗೌಡರು ಧರ್ಮದೇವತೆಯ ಹೆಸರಲ್ಲಿ ಕಟ್ಟಿಸಿದ ಧರ್ಮಾಂಬುದಿ ಕೆರೆಯ ಕೊನೆಯ ದಿನಗಳ ಚಿತ್ರಣ. ಈ ಕೆರೆಯ ಮೇಲೆಯೇ ನಿಂತಿರೋದು ಇಂದಿನ ಕೆಂಪೇಗೌಡ ಬಸ್ ನಿಲ್ದಾಣ, ಅಂದರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ. ಸಾವಿರದ 1981ರಲ್ಲಿ ಅಂದಿನ ಮುಖ್ಯಮಂತ್ರಿ ಗುಂಡೂರಾವ್ ಅವರು ಕೆಂಪೇಗೌಡ ಬಸ್ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡ್ತಾರೆ. ಇದು ಅಂದಿಗೆ ಏಷ್ಯಾದ ಅತಿ ದೊಡ್ಡ ಬಸ್ ನಿಲ್ದಾಣ ಅನ್ನೋ ಖ್ಯಾತಿಯನ್ನು ಹೊಂದಿತ್ತು. ಈ ವಿಚಾರ ಅದೇನೇ ಇರಲಿ, ಬೆಂಗಳೂರಿಗರ ನೀರಿನ ಆಗರವಾಗಿದ್ದ ಧರ್ಮಾಂಬುದಿ ಕೆರೆಯ ಮೇಲೆಯೇ ಬಸ್ ನಿಲ್ದಾಣವನ್ನು ಕಟ್ಟಿದ್ದು ಏಕೆ ಗೊತ್ತಾ? ಉತ್ತರ ಮುಂದಿದೆ ನೋಡಿ. ರಾಜಧಾನಿಗೆ ಕೆಲಸವನ್ನು ಅರಸುತ್ತಾ ಬರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಯಿತು. ಮತ್ತೊಂದೆಡೆ ಕ್ಷಾಮ. ಇವೆಲ್ಲದರಿಂದಾಗಿ ಧರ್ಮಾಂಬುದಿ ಕೆರೆ ದಿನದಿಂದ ದಿನಕ್ಕೆ ಬತ್ತುತ್ತಲೇ ಹೋಯಿತು. ಒಂದು ಕಾಲದಲ್ಲಿ ದಣಿದವರ ದಾಹವನ್ನು ನೀಗಿಸುತ್ತಿದ್ದ ಈ ಕೆರೆ ಬತ್ತಿ ಹೋಗಿ ಮೈದಾನದಂತೆ ಭಾಸವಾಗಿತ್ತು. ಹೀಗಾಗಿ ಇಲ್ಲೇ ಅದೆಷ್ಟೋ ಸರ್ಕಸ್ ಕಂಪನಿಗಳು, ನಾಟಕಗಳು ಸೇರಿದಂತೆ ಅದು ಇದು ಅಂತ ಟೆಂಟ್ ಹಾಕಲು ಆರಂಭಿಸಿದವು. ಹಾಗಾದರೆ ಬಸ್ಗಳು ಎಲ್ಲಿ ನಿಲ್ಗಡೆಗೊಳ್ತಿತ್ತು ಅಂತ ನೀವು ಕೇಳ್ಬೋದು. 1960ರಿಂದ ಈ ಕೆರೆಯ ಇಕ್ಕೆಲ ಅಂದರೆ ಅಂದಿನ ಸಂಗಮ್ ಟಾಕೀಸ್ನ ಮುಂಭಾಗದಲ್ಲಿ ಬೇಕಾಬಿಟ್ಟಿ ಬಸ್ಗಳು ನಿಲ್ತಿದ್ವು. ಅದು ಅಧಿಕೃತವಾದ ಪುಟ್ಟದಾದ ಬಸ್ ನಿಲ್ದಾಣ ಕೂಡ ಆಗಿತ್ತು. ಆದರೆ ರಾಜಧಾನಿಗೆ ವಲಸೆ ಬರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿದ್ದಂತೆ ಬತ್ತಿ ಹೋದ ವಿಶಾಲ ಕೆರೆಯ ಮೇಲೆಯೇ ಬಸ್ ನಿಲ್ದಾಣವನ್ನು ನಿರ್ಮಿಸುವ ಯೋಜನೆಯನ್ನು ರೂಪಿಸಲಾಯಿತು. ಇದರ ಪ್ರಕಾರ ಏಷ್ಯಾದ ಅತಿ ದೊಡ್ಡ ಬಸ್ ನಿಲ್ದಾಣ 1981ರಲ್ಲಿ ಲೋಕಾರ್ಪಣೆಯಾಯಿತು. ಇನ್ನು ಈ ಬಸ್ ನಿಲ್ದಾಣಕ್ಕೆ ಮೆಜೆಸ್ಟಿಕ್ ಅನ್ನೋ ಹೆಸರು ಬರೋದಕ್ಕೆ ಕಾರಣ ಏನು ಗೊತ್ತಾ? ಪ್ರಸ್ತುತ ಬೆಂಗಳೂರು ಅನ್ನುವಷ್ಟೇ ಮೆಜೆಸ್ಟಿಕ್ ಅನ್ನೋ ಹೆಸರು ಕೂಡ ಪ್ರಚಲಿತ. ಆದರೆ ಈ ಪ್ರದೇಶ ಅಂದರೆ ಧರ್ಮಾಂಬುದಿ ಕೆರೆಯಿದ್ದ ಪ್ರದೇಶದ ನಿಜವಾದ ಹೆಸರು ಸುಭಾಷ್ ನಗರ. ಈ ಸುಭಾಷ್ ನಗರದಲ್ಲಿದ್ದ ಧರ್ಮಾಂಬುದಿ ಕೆರೆಯ ಮೇಲೆಯೇ ಕೆಂಪೇಗೌಡ ಬಸ್ ನಿಲ್ದಾಣ ತಲೆ ಎತ್ತಿ ನಿಂತಿರೋದು. ಹಾಗಾದರೆ ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಿರ್ಬೋದು. ಅದಕ್ಕೆ ಉತ್ತರ ಮೆಜೆಸ್ಟಿಕ್ ಚಿತ್ರಮಂದಿರ. ಎಸ್, ಈ ಕೆರೆಯ ಪಕ್ಕದಲ್ಲೇ ಅಂದರೆ ಇಂದಿನ ಕೆಂಪೇಗೌಡ ಬಸ್ ನಿಲ್ದಾಣದ ಪಕ್ಕದಲ್ಲೇ ಗಾಂಧಿನಗರ ಇರೋದು. ರಾಜಧಾನಿಗೆ ಬರೋರು ಹಾಗೆ ಹೋಗೋರು ಈ ಬಸ್ ನಿಲ್ದಾಣದ ಮೂಲಕವೇ ಸಂಚರಿಸಬೇಕು. ಹೀಗೆ ರಾಜ್ಯ ದೇಶದ ಮೂಲೆ ಮೂಲೆಗಳಿಂದ ಬರೋರು ಗಾಂಧಿನಗರದ ಮುಖ್ಯ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿಕೊಂಡು ಮನೆ ಸೇರಿಕೊಳ್ಳೋದು ವಾಡಿಕೆ. ಹೀಗಾಗಿ ಈ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವ ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡಿಕೊಂಡು ಊರು ಸೇರ್ಕೋತಿದ್ರು. ಹೀಗಾಗಿ ಈ ಬಸ್ ನಿಲ್ದಾಣವನ್ನು ಮೆಜೆಸ್ಟಿಕ್ ಎಂದು ಕರೆಯಲು ಜನರು ಆರಂಭಿಸಿದ್ರು. ಆ ಬಳಿಕ ಅದೇ ಹೆಸರು ಹೆಚ್ಚು ಪ್ರಚಲಿತವಾಯಿತು. ಪ್ರಸ್ತುತ ಮೆಜೆಸ್ಟಿಕ್ ಚಿತ್ರಮಂದಿರ ದರಶಾಹಿಯಾಗಿದೆ. ಆ ಚಿತ್ರಮಂದಿರ ಇಲ್ಲ ಅಂದರೂ ಅದರ ಹೆಸರು ಹಾಗೇ ಇದೆ. ಆದರೆ ಕೆಂಪೇಗೌಡರು ಜನರ ದಾಹವನ್ನು ನೀಗಿಸಲು ಕಟ್ಟಿಸಿದ ಧರ್ಮಾಂಬುದಿ ಕೆರೆ ಒಳಗೊಳಗೆ ಕಣ್ಣೀರು ಹಾಕ್ತಾ ಅಳ್ತಾ ಇದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.
ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.